ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 8 ವರ್ಷ ತುಂಬಿದ ಪ್ರಯುಕ್ತ ಬಿಜೆಪಿ ಕಾಪು ಮಹಾಶಕ್ತಿ ಕೇಂದ್ರದ ನೇತೃತ್ವದಲ್ಲಿ ಸೇವೆ ಸುಶಾಸನ ಮತ್ತು ದುರ್ಬಲ ವರ್ಗದ ಕಲ್ಯಾಣ ಕಾರ್ಯಕ್ರಮದಡಿ ಕಾಪು ವೀರಭದ್ರ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕರ್ತರ ಸಮಾವೇಶ, ವಿದ್ಯಾರ್ಥಿಗಳಿಗೆ ಸನ್ಮಾನ, ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವ ಮತ್ತು ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಭಿವೃದ್ಧಿಯನ್ನೇ ಮೂಲಮಂತ್ರವನ್ನಾಗಿಸಿಕೊಂಡು ಸೇವೆಗೈಯುತ್ತಿದೆ. ದುರ್ಬಲ ವರ್ಗದವರ ಕಲ್ಯಾಣಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳು ಅವರಿಗೆ ತಲುಪಿಸುವ ಪ್ರಯತ್ನ ಪಕ್ಷದ ಕಾರ್ಯಕರ್ತರಿಂದ ನಡೆಯಬೇಕಾಗಿದೆ ಎಂದರು. ಈ ಸಂದರ್ಭ ಕಾಪು ಪುರಸಭಾ ವ್ಯಾಪ್ತಿಯ ವಿವಿಧ ಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕ ಗಳಿಸಿದ ಸಾಧಕ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಲಾಯಿತು. ರಾಜಕೀಯ ಹಿರಿಯ ಧುರೀಣ ಎಜಿ ಕೊಡಗಿವರಿಗೆ ನುಡಿ ನಮನವನ್ನು ಸಲ್ಲಿಸುವರೆ ನಮ್ಮ ಶಾಸಕ ವಾಜಪೇಯಿಯವರ ಸ್ಮರಣೀಯವಾದಂಥ ತುಂಬ ಸಾಧನೆಗಳನ್ನು ಅವರು ಮಾಡಿ ಹೋಗಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ದಿಟ್ಟತನದಿಂದ ಇವತ್ತು ಜಗತ್ತು ನಮ್ಮ ಹತ್ರ ತಿರುಗುವಂಥ ರೀತಿಯಲ್ಲಿ ಅದು ನಮ್ಮ ಹತ್ರ ಏನಾದರೂ ಒಳ್ಳೆಯ ವಿಷಯ ಇದ್ದಾಗ ಅದು ರಷ್ಯಾ ಇರ್ಬೋದು, ಅಮೆರಿಕ ಇರ್ಬೋದು, ದೊಡ್ಡ ರಾಷ್ಟ್ರಗಳು ಕೂಡ ಮೋದಿಯವರ ಚಿಂತನೆ ಹೇಗಿದೆ, ಅವರ ಅಭಿಪ್ರಾಯ ಹೇಗಿದೆ ಅಂತ ಕೇಳುವಂಥ ಸ್ಥಿತಿಗೆ ಬಂದಿದೆ. ಒಂದು ಕಾಲ ಇತ್ತು, ನಮ್ಮ ದೇಶದ ಪ್ರಧಾನಿಗಳು ವಿದೇಶಕ್ಕೆ ಹೋದರೆ ಭಿಕ್ಷಾಪಾತ್ರ ಇಟ್ಕೊಂಡು ಸಾಲ ಕೇಳ್ತು ಹೋಗ್ತಾ ಇದ್ದರಂತೆ. ಆದರೆ ಇವತ್ತು ನಮ್ಮ ದೇಶ ಇತರ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಸಾಲ ಕೊಡುವಷ್ಟು ಶಕ್ತಿಶಾಲಿ ರಾಷ್ಟ್ರವಾಗಿ ಬಂದಿದೆ. ಕೊಡಬೇಕಿದ್ರೆ ನಮ್ಮಲ್ಲಿ ಕೂಡ ಅಷ್ಟು ದೊಡ್ಡ ಗಟ್ಟಿತನ ಬೇಕು. ನಮ್ಮ ಸಂದರ್ಭದಲ್ಲಿ ನಮಗೆ ಆಶಾಕಿರಣವಾಗಿ ಬಂದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಾವಾಗ ಪ್ರಧಾನಮಂತ್ರಿ ಆದರೂ ಅಲ್ಲಿಂದ ಪ್ರಾರಂಭಿಸಿ ಇವತ್ತಿನವರೆಗೆ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅನ್ನೋದು ಬಹಳಷ್ಟು ನಾವು ಸ್ವಲ್ಪ ಆ ಎಲ್ಲವನ್ನು ಮೆಲುಕು ಹಾಕಲಿಕ್ಕಾಗ್ತದೆ. ಬಹಳಷ್ಟು ಯೋಜನೆಗಳನ್ನು ನಾವಿಗೆ ಮೆಲುಕು ಹಾಕುವಂತ ಅಗತ್ಯತೆ ಇದೆ. ಪ್ರಾರಂಭದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 18,000 ಹಳ್ಳಿಗಳಲ್ಲಿ ವಿದ್ಯುತ್ ಸಂಪರ್ಕವಿಲ್ಲ. ಪ್ರಧಾನಮಂತ್ರಿ ಆದಾಗ ನಾವು ಎಣಿಸಬೇಕು, ಸ್ವಾತಂತ್ರ್ಯ ಗಳಿಸಿ 70 ವರ್ಷಗಳಾದ್ರೂ ನಮ್ಮ ದೇಶದ ಕೆಲವು ಹಳ್ಳಿಗಳಲ್ಲಿ ವಿದ್ಯುತ್ ಸಂಪರ್ಕವೇ ಇಲ್ಲದಂತ ಪರಿಸ್ಥಿತಿ ಇದೆ ಅಂತ ಯಾವ ರೀತಿ ಇರ್ಬೋದು ಆ ಗ್ರಾಮಗಳು ಅನ್ನೋದು ನಾವು ಆಲೋಚನೆ ಮಾಡಬೇಕು. ನಮಗೆ ದಿನಕ್ಕೆ ಒಂದು ಅರ್ಧ ಗಂಟೆ ವಿದ್ಯುತ್ ಇಲ್ಲದ್ರೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದು ನಮಗೆ ಗೊತ್ತಿದೆ.